ಕಾರ್ಕಳ ಜೋಡರಸ್ತೆಯ ಪೂರ್ಣಿಮಾ ಸಿಲ್ಕ್ಸ್ನಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು. ಕಾರ್ಕಳ ಜೋಡರಸ್ತೆ ಪೂರ್ಣಿಮಾ ಸಿಲ್ಕ್ಸ್ನಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಅತ್ಯಂತ ಸಂಭ್ರಮದಲ್ಲಿ ನಡೆಯಿತು. ಸಮಾರಂಭದಲ್ಲಿ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿದ ತುಳು ಚಿತ್ರನಟ ಅರವಿಂದ ಬೋಳಾರ್, ಕನ್ನಡ ನಾಡಿನಲ್ಲಿ ಕನ್ನಡ ಭಾಷೆಯನ್ನು ಬೆಳೆಸುವ ಕಾರ್ಯವನ್ನು ಪ್ರತಿಯೊಬ್ಬರೂ ಮಾಡಬೇಕಾಗಿದೆ. ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಿದ ಪೂರ್ಣಿಮಾ ಸಂಸ್ಥೆಯನ್ನು ಅಭಿನಂದಿಸಿದರು. ಇನ್ನೋರ್ವ ಅತಿಥಿ ಉಡುಪಿ ಜಿಲ್ಲಾ ಬಿಜೆಪಿ ಕಾರ್ಯದರ್ಶಿ ರವೀಂದ್ರ ಕುಮಾರ್ ಅವರು ಕನ್ನಡ ಸಂಸ್ಕೃತಿ ಇಲಾಖಾ ಸಚಿವರಾದ ಶ್ರೀ ವಿ ಸುನಿಲ್ ಕುಮಾರ್ ಅವರ ಆಶಯದಂತೆ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮವಾಗಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದ ರವಿಪ್ರಕಾಶ್ ಪ್ರಭು ದಂಪತಿಗಳನ್ನು ಅಭಿನಂದಿಸಿದರು. ಕಾರ್ಕಳದ ಶಿರಡಿ ಸಾಯಿಬಾಬಾ ದೇವಸ್ಥಾನ ಧರ್ಮದರ್ಶಿ, ಶಿರಡಿ ಸಾಯಿ ಕಾಲೇಜಿನ ಸಂಸ್ಥಾಪಕ ಚಂದ್ರ ಸುವರ್ಣ, ಕಾರ್ಕಳ ತಾಲೂಕು ಬಂಟ ಮಹಿಳಾ ಸಂಘದ ಮಾಜಿ ಅಧ್ಯಕ್ಷೆ ಜ್ಯೋತಿ, ಸುನಿಲ್ ಕುಮಾರ್ ಶೆಟ್ಟಿ, ಉದ್ಯಮಿ ವಿಠಲ್ ಶೆಟ್ಟಿ ಶುಭ ಹಾರೈಸಿದರು. ಪೂರ್ಣಿಮಾ ಸಿಲ್ಕ್ಸ್ ಮಾಲಕ ರವಿಪ್ರಕಾಶ್ ಪ್ರಭು ಅವರು ಸ್ವಾಗತಿಸಿ ಅರವಿಂದ್ ಬೋಳಾರ್ ಅವರನ್ನು ಸನ್ಮಾನಿಸಿದರು. ಕಾರ್ಯಕ್ರಮದ ಅಂಗವಾಗಿ ಆನೆಕೆರೆ ಅಂಬಾಭವಾನಿ ತಂಡದವರಿಂದ ಕನ್ನಡ ಹಾಡುಗಳು ಮತ್ತು ಕುಮಾರಿ ವೈಷ್ಣವಿ ಮತ್ತು ಕುಮಾರಿ ಪ್ರಜ್ಞಾ ಇವರಿಂದ ನೃತ್ಯ ಕಾರ್ಯಕ್ರಮ ನಡೆಯಿತು. ಈಗ ಸಮಾರಂಭದಲ್ಲಿ ಉಡುಪಿ ಜಿಲ್ಲಾ ಬಿಜೆಪಿ ಕಾರ್ಯದರ್ಶಿ ನಮ್ಮ ಆತ್ಮೀಯರಾದ ರವೀಂದ್ರ ಕುಮಾರ್ ಅವರಿಗೆ ಯುವರಾಜ್ ಶೆಟ್ಟಿ ಅವರು ಕನ್ನಡ ರಾಜ್ಯೋತ್ಸವದ ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದಾರೆ. ಮಹಿಳಾ ಬಂಟ್ ಸಂಘದ ಸ್ಥಾಪಕ ಅಧ್ಯಕ್ಷೆ ನಮ್ಮ ಆತ್ಮೀಯರಾದ ಜ್ಯೋತಿ ಸುನಿಲ್ ಕುಮಾರ್ ಕರ್ನಾಟಕ ರಾಜ್ಯೋತ್ಸವದ ಕಾರ್ಯಕ್ರಮ ಪೂರ್ಣಿಮಾ ಸಿಲ್ಕ್ಡ್ಲ ನಡಪುಣೊಂದು ಹೆಂಗೆ ಗೊತ್ತಾಂಡು ಇನ್ನು ಭಾರಿ ಖುಷಿ ಅದಂದಿಗೆಂಡ ನಾನು ಕಾಂಡದಿಂದ ಅವೇ ಕಾರ್ಯಕ್ರಮ ಇತ್ತೆ ಅಂಡ್ ಆಯ್ತಾ ಬೆರಿಕ್ ಕಲಾರಂಗ ಮುಕ್ಕಲ ಭಾರಿ ಪೊರ್ಲದೊಂದು ಕಾರ್ಯಕ್ರಮ ಇತ್ತಲ್ಲಿ ಪುನೀತ್ ರಾಜ್ಕುಮಾರ್ರಿಗೆ ನುಡಿ ನಮನ ಕಾರ್ಯಕ್ರಮ ಐದು ಬೊಕ್ಕ ಈ ಪೂರ್ಣಿಮಾ ಸಿಲ್ಕ್ಡ್ ರಾಜ್ಯೋತ್ಸವದ ಕಾರ್ಯಕ್ರಮ ಆಚರಣೆ ಮತ್ತೊಂದಿಲ್ಲ ನಮಗೆ ದಾಯಕಂದಿಗೆಂಡ 55 ವರ್ಷ ಅನ್ನದ ತೋಜುಡು ರಾಜ್ಯೋತ್ಸವ ತಿಕ್ಕದೆ ಇನ್ನು ಕರ್ನಾಟಕ ರಾಜ್ಯೋತ್ಸವದ